ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಳೆದ 7 ವರ್ಷಗಳಿಂದ ಕಸ ಸಂಗ್ರಹ ವಿಲೇವಾರಿ ನಿರ್ವಹಿಸುತ್ತಿದ್ದ ಆಂಟನಿ ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಹೊರಗುತ್ತಿಗೆ ಅವಧಿಯನ್ನು ಇನ್ನು 1 ವರ್ಷದವರೆಗೆ ವಿಸ್ತರಿಸಲು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಎಂದು ಪಾಲಿಕೆ ಆಯುಕ್ತ ಅಕ್ಷಯ್ ಶ್ರೀಧರ್ ಹೇಳಿದರು. ಈ ಕುರಿತು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಸ ಸಂಗ್ರಹಕ್ಕೆ ಹೊಸದಾಗಿ ಹೊರಗುತ್ತಿಗೆಯ ಪಾಲಿಕೆಯ ಏಜೆನ್ಸಿಯೊಂದನ್ನು ಹಾಗೂ ಕಸ ವಿಲೇವಾರಿಗೆ ಮಂಗಳೂರಿನ ರಾಮಕೃಷ್ಣ ಮಿಷನ್ ಹೆಸರನ್ನು ಸರ್ಕಾರಕ್ಕೆ ಕಳುಹಿಸಲಾಗಿದೆ. ಅದು ಅನುಮೋದನೆಗೊಂಡು ಟೆಂಡರ್ ಹಾಕಬೇಕಾದರೆ ಬಹಳಷ್ಟು ಸಮಯ ಬೇಕಾಗುವ ಕಾರಣ ಹಾಲಿ ಆಂಟನಿ ಕಂಪನಿ ಗುತ್ತಿಗೆಯನ್ನೇ ವರ್ಷದ ಮಟ್ಟಿಗೆ ಮುಂದುವರಿಸಲು ಪಾಲಿಕೆ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಶೀಘ್ರವೇ ಇದಕ್ಕೆ ಸರ್ಕಾರ ಒಪ್ಪಿಗೆ ನೀಡಲಿದೆ ಎಂದು ಹೇಳಿದರು. ಪಚ್ಚನಡಿ ಡಂಪಿಂಗ್ ಯಾರ್ಡ್ನಲ್ಲಿ ಕಸ ವಿಲೇವಾರಿಗೆ ಟೆಂಡರ್ ಕರೆದು ಶೀಘ್ರವೇ ಅಂತಿಮಗೊಳಿಸಲಾಗುವುದೆಂದು ಅವರು ಹೇಳಿದರು. ಪೌರ ಕಾರ್ಮಿಕರದ್ದು 50% ಅಟ್ಲೀಸ್ಟ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದರೆ ನೇರ ನೇಮಕಾತಿಯಲ್ಲಿ ಇರಬೇಕು ಮತ್ತು ಉಳಿದ 50% ನೇರ ಪಾವತಿ ಡೈರೆಕ್ಟ್ ಪೇಮೆಂಟ್ನಲ್ಲಿ ಇರಬೇಕು ಅಂತ ಬಂತು. ಬಟ್ ನಮ್ಮದು ಸದ್ಯಕ್ಕೆ ಆ ಟೈಮ್ನಲ್ಲಿ ಮಂಗಳೂರಿನಲ್ಲಿ ಎಕ್ಸಿಸ್ಟಿಂಗ್ ಕಾಂಟ್ರಾಕ್ಟ್ 7 ವರ್ಷಕ್ಕೆ ಎತ್ತದ ಕಾರಣ ಮಾತ್ರ ಅದಕ್ಕೆ ಎಕ್ಸೆಪ್ಷನ್ ಸಿಕ್ಕಿದೆ. ಸೊ ಆ ಹಿನ್ನೆಲೆಯಲ್ಲಿ ಪೌರ ಕಾರ್ಮಿಕರನ್ನು ರಿಕ್ರೂಟ್ ಮಾಡಬೇಕು ಅಂತದಕ್ಕೆ DC ಅವರಿಗೆ ಪವರ್ಸ್ ಇರೋ ಕಾರಣ ನಾವು ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ ನಾವು ಪಾಲಿಕೆಯಿಂದ ರಿಕ್ವೆಸ್ಟನ್ನು ಕಳಿಸಿಕೊಟ್ಟಿದ್ದೀವಿ. ಸೊ ಅದರ ಮೇಲೆ ಸ್ವಲ್ಪ ಕೊರೋನಾದಿಂದ ಸ್ವಲ್ಪ ಲೇಟ್ ಆಗೋದ್ರಿಂದ DC ಆಫೀಸಿಂದನೂ ಈ ರಿಕ್ರೂಟ್ಮೆಂಟ್ ಪ್ರಾಸೆಸನ್ನು ನೋಟಿಫೈ ಮಾಡಿಕೊಂಡು ರಿಕ್ರೂಟ್ಮೆಂಟ್ಗೆ ಹೆಚ್ಚುವರಿ ಟೈಮು ಕೊಟ್ಟು ಪೌರ ಕಾರ್ಮಿಕರದು ರಿಕ್ವೆಸ್ಟ್ ಮೇಲೆ ಆ ಪ್ರಾಸೆಸನ್ನು ಈಗ ಸ್ಮೂತಾಗಿ ನಡೆಕೊಂಡು ಬರ್ತಾ ಇದೆ. ಈಗ ಆಲ್ರೆಡಿ ಅಪ್ಲಿಕೇಶನ್ ಸ್ಕ್ರೂಟನಿ ಸ್ಟೇಜ್ನಲ್ಲಿ ಇದೆ. ಇದು ಒಂದು ಕಡೆ. ಇನ್ನೊಂದು ಹೊಸ DPR ಅನ್ನು ಈಗ ಪೌರ ಕಾರ್ಮಿಕರನ್ನು ಬಿಟ್ಟು ಉಳಿದ ಪ್ರಾಸೆಸನ್ನು ಮಾಡಲಿಕ್ಕೆ ಹೊಸ DPR ಅನ್ನು ಮಾಡಲಿಕ್ಕೆ ಕೂಡ ನಾವು ಆಲ್ರೆಡಿ ಹೋದ ಮೇ ಜೂನ್ನಲ್ಲಿನೇ ಪ್ರಾಸೆಸ್ ಸ್ಟಾರ್ಟ್ ಮಾಡಿಕೊಂಡು ಸೆಪ್ಟೆಂಬರ್ನಲ್ಲಿ ಇದನ್ನು ಕೌನ್ಸಿಲ್ಗೆ ತಂದುಬಿಟ್ಟು ಅದರ ಮೇಲೆ ನಮ್ಮದು ಮಾಡಲ್ ಕೋಡ್ ಆಫ್ ಕಂಡಕ್ಟು ಕೆಲವು ಇಶ್ಯೂಸ್ ಅಂತ ಸ್ವಲ್ಪ ಡಿಲೇ ಆಗಿದ್ದರಿಂದ December 30th ನಮ್ಮದು ಕೌನ್ಸಿಲ್ನಲ್ಲಿ ಫೈನಲ್ DPR 2 DPR ಅಪ್ರೂವ್ ಆಗಿ 2 ಕಳಿಸಿಕೊಟ್ಟಿದ್ದೀವಿ. ಬಟ್ ಇದೆಲ್ಲ ಹಾಗೆ ಮಧ್ಯದಲ್ಲಿ ಈಗ January 31st ಆಂಟನಿ ವೇಸ್ಟ್ ಮ್ಯಾನೇಜ್ಮೆಂಟ್ ಕಾಂಟ್ರಾಕ್ಟ್ ಮುಗಿಯೋದಕ್ಕೋಸ್ಕರ ಈಗ ಹೊಸ DPR ಅಪ್ರೂವ್ ಆಗಿ ಬಂದು ಹೊಸ ಟೆಂಡ್ರನ್ನು ಕರೆದು ಇನ್ನೊಂದು ಹೊಸ ಮ್ಯಾನೇಜ್ಮೆಂಟನ್ನು ಅಥವಾ ಹೊಸ ವೆಹಿಕಲ್ಸನ್ನು ಪರ್ಚೇಸ್ ಮಾಡೋದು ಯಾವುದೋ ಪ್ಲ್ಯಾನ್ ಇರಲಿ ಅದು ಇಂಪ್ಲಿಮೆಂಟ್ ಮಾಡುವವರೆಗೆ ಈ ಪ್ರೆಸೆಂಟ್ ಸಿಸ್ಟಮನ್ನು ಎಕ್ಸ್ಟೆಂಡ್ ಮಾಡಬೇಕು, 1 ವರ್ಷ ಕಾಲಕ್ಕೆ ಎಕ್ಸ್ಟೆಂಡ್ ಮಾಡಬೇಕು ಅಂತ ಒಂದು ಪ್ರಕ್ರಿಯೆಯನ್ನು ನಾವು ಸೆಪ್ಟೆಂಬರ್ 30th ಅವತ್ತು ಕೌನ್ಸಿಲಿಂದ ಪಾಸ್ ಮಾಡಿಕೊಂಡು ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದೀವಿ. ಸೊ ಅದು ಆಲ್ರೆಡಿ ಈಗ ಸರ್ಕಾರದಲ್ಲಿ ಬೇಗವಾಗಿ ಪ್ರಾಸೆಸ್ ಆಗಿ ಬರ್ತಾ ಇದೆ. ನಮಗೆ ಮ್ಯಾಕ್ಸಿಮಮ್ ಈ ವಾರ ಒಳಗಡೆ ಅದು ಫೈನಲ್ ಅಪ್ರೂವಲನ್ನು ಸಿಕ್ಕಿ ಅದು ಮುಂದಿನ ಬರುವ ದಿವಸಗಳಲ್ಲಿ ನಮಗೆ ಪಾಲಿಕೆಗೆ ಏನು ಪ್ರಾಬ್ಲಮ್ ಆಗದ ರೀತಿಯಲ್ಲಿ ಅದು ಸ್ಮೂತಾಗಿ ಕಂಟಿನ್ಯೂ ಆಗುತ್ತೆ ಅಂತ